ವಿವಿಧ ಸಂಸ್ಕೃತಿಗಳು ಮತ್ತು ನಂಬಿಕೆ ವ್ಯವಸ್ಥೆಗಳಲ್ಲಿ ಸಂಖ್ಯೆ 7 ಅನ್ನು ಸಾಮಾನ್ಯವಾಗಿ ವಿಶೇಷ ಮತ್ತು ಗಮನಾರ್ಹ ಸಂಖ್ಯೆ ಎಂದು ಪರಿಗಣಿಸಲಾಗುತ್ತದೆ. ಸಂಖ್ಯೆ 7ಕ್ಕೆ ಕಾರಣವಾದ ಕೆಲವು ಸಾಮಾನ್ಯ ಪ್ರಯೋಜನಗಳು ಅಥವಾ ಗುಣಲಕ್ಷಣಗಳು ಇಲ್ಲಿವೆ. 1. ಆಧ್ಯಾತ್ಮಿಕತೆ. ಸಂಖ್ಯೆ 7 ಹೆಚ್ಚಾಗಿ ಆಧ್ಯಾತ್ಮಿಕ ಜ್ಞಾನೋದಯ ಮತ್ತು ಆಂತರಿಕ ಬುದ್ಧಿವಂತಿಕೆಯೊಂದಿಗೆ ಸಂಬಂಧಿಸಿದೆ. ಇದು ದೈವಿಕ ಅಥವಾ ಉನ್ನತ ಉದ್ದೇಶಕ್ಕೆ ಆಳವಾದ ಸಂಪರ್ಕವನ್ನು ಪ್ರತಿನಿಧಿಸುತ್ತದೆ. 2. ಅತೀಂದ್ರಿಯತೆ. ಅನೇಕ ಸಂಪ್ರದಾಯಗಳಲ್ಲಿ ಸಂಖ್ಯೆ 7 ಆಧ್ಯಾತ್ಮ ಮತ್ತು ನಿಗೂಢ ಜ್ಞಾನಕ್ಕೆ ಸಂಬಂಧಿಸಿದೆ. ಇದು ಗುಪ್ತ ಸತ್ಯಗಳ ಹುಡುಕಾಟ ಮತ್ತು ಬ್ರಹ್ಮಾಂಡದ ರಹಸ್ಯಗಳನ್ನು ಬಹಿರಂಗಪಡಿಸುವ ಬಯಕೆಯನ್ನು ಸೂಚಿಸುತ್ತದೆ. 3. ಅಂತಃಪ್ರಜ್ಞೆ. ಜನರು ಸಾಮಾನ್ಯವಾಗಿ 7ನೇ ಸಂಖ್ಯೆಯನ್ನು ಉನ್ನತ ಅಂತಃಪ್ರಜ್ಞೆ ಮತ್ತು ಒಳನೋಟದೊಂದಿಗೆ ಸಂಯೋಜಿಸುತ್ತಾರೆ. ಇದು ಒಬ್ಬರ ಪ್ರವೃತ್ತಿಯನ್ನು ನಂಬುವ ಮತ್ತು ಅರ್ಥಗರ್ಭಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ. 4. ಅದೃಷ್ಟ. ಕೆಲವು ಸಂಸ್ಕೃತಿಗಳಲ್ಲಿ ಸಂಖ್ಯೆ 7 ಅನ್ನು ಅದೃಷ್ಟ ಅಥವಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದು ಅದೃಷ್ಟ ಮತ್ತು ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತದೆ ಎಂದು ನಂಬಲಾಗಿದೆ. 5. ವಿಶ್ಲೇಷಣೆ. ಸಂಖ್ಯೆ 7 ಸಾಮಾನ್ಯವಾಗಿ ವಿಶ್ಲೇಷಣಾತ್ಮಕ ಚಿಂತನೆ ಮತ್ತು ತಿಳುವಳಿಕೆಗಾಗಿ ಅನ್ವೇಷಣೆಗೆ ಸಂಪರ್ಕ ಹೊಂದಿದೆ. ಇದು ಸಂಕೀರ್ಣ ವಿಷಯಗಳಲ್ಲಿ ಆಳವಾಗಿ ಅಧ್ಯಯನ ಮಾಡಲು ಮತ್ತು ಪರಿಹಾರಗಳನ್ನು ಕಂಡುಕೊಳ್ಳುವ ಬಯಕೆಯನ್ನು ಸಂಕೇತಿಸುತ್ತದೆ. 6. ವಿಶ್ರಾಂತಿ ಮತ್ತು ಪ್ರತಿಬಿಂಬ. ಕೆಲವು ವ್ಯಾಖ್ಯಾನಗಳಲ್ಲಿ ಸಂಖ್ಯೆ 7 ವಿಶ್ರಾಂತಿ ಮತ್ತು ಪ್ರತಿಬಿಂಬವನ್ನು ಪ್ರೋತ್ಸಾಹಿಸುತ್ತದೆ. ಇದು ಆತ್ಮಾವಲೋಕನ ಮತ್ತು ಆಂತರಿಕ ಶಾಂತಿಯನ್ನು ಹುಡುಕುವ ಸಮಯವನ್ನು ಪ್ರತಿನಿಧಿಸುತ್ತದೆ. 7. ಪರಿಪೂರ್ಣತೆ. ಕೆಲವು ಸಂದರ್ಭಗಳಲ್ಲಿ ಸಂಖ್ಯೆ 7 ಅನ್ನು ಪರಿಪೂರ್ಣತೆ ಮತ್ತು ಸಂಪೂರ್ಣತೆಯ ಸಂಕೇತವಾಗಿ ನೋಡಲಾಗುತ್ತದೆ. ಈ ವ್ಯಾಖ್ಯಾನಗಳು ಸಾಂಕೇತಿಕವಾಗಿರುತ್ತವೆ ಮತ್ತು ಸಾಂಸ್ಕೃತಿಕ, ಧಾರ್ಮಿಕ ಅಥವಾ ವೈಯಕ್ತಿಕ ನಂಬಿಕೆಗಳನ್ನು ಅವಲಂಬಿಸಿ ಬದಲಾಗಬಹುದು ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ. ಸಂಖ್ಯಾಶಾಸ್ತ್ರ ಮತ್ತು ಸಾಂಕೇತಿಕತೆಯು ವ್ಯಕ್ತಿನಿಷ್ಠ ಮತ್ತು ವೈಯಕ್ತಿಕ ವ್ಯಾಖ್ಯಾನಕ್ಕೆ ತೆರೆದಿರುತ್ತದೆ.